ಆಧುನಿಕ ಮಾನವ ಹಕ್ಕುಲದ ಸಮಿತಿ ಕರ್ನಾಟಕ ರಾಜ್ಯದ ನೇತೃತ್ವಡು ತಲಪಾಡಿರ್ದು ಕಾರವಾರ ಮುಟ್ಟ ಕಡಲ್ ಕೊರತದ ಶಾಶ್ವತ ಪರಿಹಾರಗಾದ ಮಾನವ ಹಕ್ಕುಲದ ಸಮಿತಿ ಬೊಕ್ಕ ಸಾರ್ವಜನಿಕರನ್ನು ಸೇರಾದ ಬಂದರ್ ಬೊಕ್ಕ ಒಳನಾಡು ಜಲಸಾರಿಗೆ ಇಲಾಖೆದ ಅಧಿಕಾರಿ ಕಪಿಲ್ ಮೋಹನ್ ರೆಗ್ ಮನವಿನ ಕೊರಿಯರು. ಇಲ್ಲ ಸರ್, ಅದು ಸುಮ್ಮನೆ ಆ ಕಡೆ ಬಂದ್ರೆ ನಿಮಗೆ ಗೊತ್ತಾಗ್ತದೆ. ನಮ್ಮ ಕಡೆ ಬನ್ನಿ ಸರ್, ಅಲ್ಲಿ ಆ ಕಡೆ ನೀವು ಬನ್ನಿ, ಶಾಶ್ವತ ಕಾಮಗಾರಿ ನಾವು ಮಾಡ್ತೀವಿ. ಆದ್ರೆ ಇದರಿಂದ ನಮಗೆ ತುಂಬಾ ಇದಾಗಿದೆ, ಅದಲ್ಲ ಬೆನಿಫಿಟ್ ಆಗಿದೆ ಇದರಿಂದ. ಇಲ್ಲದ್ರೆ ಎಲ್ಲ ಮನೆ ಹೋಗ್ತಾ ಇದ್ದು, ಎಲ್ಲ ಮನೆ ಹೋಗ್ತಾ ಇತ್ತು ಇದರಿಂದ. ಇದು ಹಾಕದಿದ್ರೆ ಎಲ್ಲ ಹೋಗ್ತಾ ಇದೆ. ಮತ್ತೆ ಇದು ಬೇಡ ಅಂತ ಹೇಳುದು ಬೇಡ, ಇದು ಹಾಕಬೇಕು. ಈ ಕಲ್ಲು ಗೊತ್ತುಂಟಾ, ನೀವು ಬೇಡ ಅಂತ ಹೇಳುದು ಹೇಗೆ? ನಾವಲ್ಲ ಇಲ್ಲಿ ಇರುವುದು. ಮತ್ತೆ ಇದು ಹಾಕಿದ ಕಾರಣ ನಾವು ಉಳಿದಿದ್ದು. ಶಾಶ್ವತ ಬೇಕು, ಇದು ಆಗ್ತಾ ಬೇಕು. ಈ ಶಾಶ್ವತ ಇದು 2 ವರ್ಷ ಆಯ್ತು, ಇದು ಕಂಪ್ಲೇಂಟ್ ಮಾಡಲಿಲ್ಲ. 2 ವರ್ಷ ಆಯ್ತು ಇದು ಸ್ಟಾರ್ಟಿಂಗ್ ಮಾಡಿದ್ದು ಇಲ್ಲಿ ಈ ಕೆಲಸ. ಇದು ಫಿನಿಶ್ ಮಾಡಲಿಲ್ಲ, ಗೊತ್ತುಂಟಾ? ಉಚ್ಚಿಲ ಬಟ್ಟಂಪಾಡಿಡು ಬಂದರು ಬೊಕ್ಕ ಒಳನಾಡು ಜಲಸಾರಿಗೆ ಇಲಾಖೆ ಒತ್ತಿರ್ದು ನಡತುಂದುಪ್ಪುನ ಶಾಶ್ವತ ಕಾಮಗಾರಿನ ವೀಕ್ಷಣೆ ಮಲ್ಪೆರ ಬತ್ತಿನ ಕಪಿಲ್ ಮೋಹನ್ ರೆಗ್ ಬುಧವಾರ ಮನವಿನ ಒಪ್ಪಿಯಾಯಿರು. I want a permanent solution. ಏನು ಬೇಕಾಗಿದೆ ನೀವು ನಮ್ಮ ಬೇಡಿಕೆ ಹೇಳಿ. I want ಪರಿಶೀಲನೆ ಮಾಡಿ ಸರ್. I want permanent solution. Permanent. Simply taking bags and this one. ಏನಂದರೆ ನಮ್ಮದು ತಡೆಗೋಡೆ ಮಾಡಲಿಕ್ಕೆ ಎಲ್ಲಿ ಹೊಯ್ಗೆ ಒಂದು ಸಬ್ಸಿಡಿಯನ್ನು ಹೊಯ್ಗೆ ಹಾಕಬೇಕಂತ ಹೇಳಿದ್ರು. ADP ಅಧಿಕಾರಿಗಳು ಇದೇ ಹೊಯ್ಗೆಯನ್ನು ಮಾಡಿ ಅದು ಕಳ್ಳನಾಗಿ ಮಾಡಿದ್ದಾರೆ. ತಪ್ಪು ಸರ್. 40 ಕೋಟಿ ರೂಪಾಯಿ ಹೊಯ್ಗೆಗೆ ಸ್ಯಾಂಕ್ಷನ್ ಆಗಿದೆ. ಎಲ್ಲಿ ಉಂಟು ಸರ್ ಇದೇ ಹೊಯ್ಗೆ? ಪ್ಲಸ್ 364 ಕಿಲೋಮೀಟರ್ಗೆ 365 ಕ್ರೋರ್ಸ್ ಇನ್ವೆಸ್ಟ್ ಮಾಡಿದ್ದಾರೆ 4 ಕಿಲೋಮೀಟರ್ಗೆ. ಸೊ ಎಲ್ಲಿಂದ ಕೇರಳ ಗಡಿಯಿಂದ ಸಾಧಾರಣ ಕಾರವಾರ ತನಕ ಎಷ್ಟು ಸಾವಿರ ಕೋಟಿ ಬೇಕು? ನಮ್ಗೆ ಯಾಕೆ ಪರ್ಮನೆಂಟ್ ಸೊಲ್ಯೂಷನ್ ಮಾಡಲಿಕ್ಕೆ ಆಗಲ್ಲ? ಇದರಲ್ಲಿ ಇನ್ಕ್ಲೂಡಿಂಗ್ ಸರ್, ಎಲ್ಲ ಇನ್ಕ್ಲೂಡಿಂಗ್ ಸರ್. ಇಲ್ಲಿದ್ದು ಕಲ್ಲು ಕಾಡಬೇಕು, ಈ ಕೋಟೆ ಬರೋಕ್ಕಾಗ್ತದೆ. ಇದು 2 ವರ್ಷ ಆಯಿತು ಇಲ್ಲಿ ಒಂದು ಕಂಪ್ಲೇಂಟ್ ಮಾಡಲಿಲ್ಲ. ಯಾವ್ದು ಕೆಲಸ ಮಾಡೋದಿಲ್ಲ. ಮತ್ತೆ ಹೇಳಿದ್ರೆ ಯಾವ ಕೆಲಸ ಆಗುದಿಲ್ಲ. ದೊಡ್ಡ ಬ್ಯಾನರ್ ಹಾಕ್ತಾರೆ, ಬರ್ಮ್ 1 ಬರ್ಮ್ 2 ಏನಿಲ್ಲ ಸರ್, ಏನಿಲ್ಲ. ಸುಮ್ಮನೆ ಮೈಂಡ್ ವಾಶ್. ನಮ್ಮ ಜನರು ಆಗುದಿಲ್ಲ. ಸುಮ್ಮನೆ 1,000 ಕೋಟಿ ಸ್ಯಾಂಕ್ಷನ್ ಮಾಡ್ತಾರೆ ಸರ್. ನಾವು ಇಷ್ಟು ಫಿಶರ್ಮೆನ್ಸ್ ನಡೆದಿಲ್ಲ ತಿನ್ನಲಿಕ್ಕೆ ಮಾತ್ರ ವಿನ ಇದು ಶಾಶ್ವತ ಪರಿಹಾರ. ನಮ್ಗೆ ಹಾರ್ಬರ್ ಮಾಡಿದಾಗ ಎಷ್ಟು 1000 ಕೋಟಿ ಆಗಿದೆ. ನಮ್ದು ದುಡ್ಡಲ್ಲ ಸರ್. ನಮ್ಮ ಬಗ್ಗೆ 50 ರೂಪಾಯಿ ಜಾಸ್ತಿ ಕೊಡ್ತೇವೆ, ಟ್ಯಾಕ್ಸಿಗೆ ಜಾಸ್ತಿ ಕಟ್ತೇವೆ. ಅದು ಹೇಳೋದು ವಿಷಯ ಅಲ್ಲ. ಮತ್ತೊಂದು ವಿಷಯ, 50 ರೂಪಾಯಿದು ಕಲ್ಲಿಗೆ 5 ಸಾವಿರ ಬ್ರೇಕ್ ವಾಟರ್ ಕಟ್ಟಬೇಕು. ಬ್ರೇಕ್ ವಾಟರ್ ಕೂಡ ಸಾಕಲ್ಲ. ನಿಮಗೆ ಬೆಂಗಳೂರಿಂದ ಬಂದಿದ್ದು, ಕಷ್ಟಪಟ್ಟು ಬಂದಿದ್ದು ನೋಡ್ಲಿಕ್ಕೆ ಬಂದಿದ್ದು ಆಯ್ತು ಬಿಡ್ರಿ. ನಾನು ನಿಮಗೆ ಗೊತ್ತಿರೋದಿಲ್ಲ. ಬ್ರೇಕ್ ವಾಟರ್ ಇನ್ನೊಂದು ಜಾಸ್ತಿ ಇರುತ್ತೆ. ಹೌದು ಸರ್. ಈಗ ಕಲ್ಲು ಹಾಕಿ ನೋಡಿ ಸರ್, ಕಲ್ಲು ಹಾಕಿ ಕೂಡ ಹೊರೀತಾ ಉಂಟು. ಒಂದು ಪರ್ಮನೆಂಟ್ ಕಲ್ಲು ಆದರೂ ಹಾಕಲಿಲ್ಲ. ಮುಂದೆ ಬನ್ನಿ ಸರ್. ಎಲ್ಲರಿಗೂ ಗೊತ್ತಿದೆ ಕಲ್ಲು ಶಾಶ್ವತ ಪರಿಹಾರ. ಎಲ್ಲರ ಮನಸ್ಸಿನ ಮನಸ್ಸಿನ ನಮ್ಮದನ್ನ ಹೇಳಿ ಅಲ್ಲ ಹಾಕಿ ಪರಿಹಾರ ಇಲ್ಲದಿದ್ರೆ ಮತ್ತೆ ಬರೀ ಈ ಕಲ್ಲಿಂದ ನಾನೊಂದು ಹೇಳ್ತೇನೆ ಸರ್. 100 ಸರ್ 100 ಕಲ್ಲು ಹಾಕಿದರೆ 500 ಅಲ್ಲಿ ಮಾಡ್ತಾರೆ ಹೇಳ್ತಾರೆ. 500 ಅಲ್ಲೇ ನಮ್ಮದು ಒಂದು ದುಡ್ಡೇ ಹಾಳಾಗ್ತದೆ ಸರ್. ಮಾತಾಡಬೇಕು. ಇಷ್ಟರವರೆಗೆ ಹಾಕಿದ ಕೋಟಿಯಲ್ಲಿ ಹೋಯ್ತು ಸರ್. ಎಷ್ಟು ಗೋಯಿಂಗ್ ಅರೌಂಡ್ ಸರ್ಕಲ್. 20 ವರ್ಷ ಹೇಳಿ ಏನೇನು ಬೇಡಿಕೆ ಇದೆ ಅದನ್ನ ನೋಡೋಣ. ಶಾಶ್ವತ ಪರಿಹಾರ ಬೇಕು ಸರ್. ಅಷ್ಟೇ ನಮಗೊಂದು ಶಾಶ್ವತ. ಇದು ಇಷ್ಟು ಹಾಕಿ ನಮಗೇನು ಪರಿಹಾರ ಸಿಗಲಿಲ್ಲ. ರೋಡ್ ಹೋಯ್ತು, ಇನ್ನು ಮನೆ ಹೋಗ್ಲಿಕ್ಕೆ ನಿಮಗೆ ಶಾಶ್ವತ ವರ್ಷದಿಂದ ಇದಾಗ್ತಾ ಮಾಡ್ತೇವೆ ಅಂತ ಹೇಳಿ. ಇದು ಶಾಶ್ವತ ಅಲ್ಲ ಅಂತ ಕಾಣ್ತದೆ. ಇದು ಶಾಶ್ವತ ಅಲ್ಲ. ಶಾಶ್ವತ ಅಂತೇಳಿ ಅವ್ರು ಏನು ಹೇಳ್ತಾರೆ, ಅವರು ಈಗಿನ ಶಾಶ್ವತ ಪರಿಹಾರ ನಿಮಗೆ ಮಾಡಿಕೊಡ್ತೇವೆ ಅಂತೇಳಿ. ಇವರು ಮತ್ತು ಶಾಸಕರು ಬಂದಿದ್ರು ಕೂಡ ಹಾಗೇನೆ ಶಾಶ್ವತ ಪರಿಹಾರ ಈ ಸತಿ ವಿಡಿಯೋ ಇದೆ. ಅವ್ರು ಮಾತಾಡೋದು ನಾವು ಶಾಶ್ವತ ಪರಿಹಾರ ಮಾಡಿಕೊಡ್ತೀವಿ ನಿಮಗೆ ಸರ್. ಇವತ್ತಿನವ್ರು 20 ವರ್ಷ ಮಾಡಲಿಲ್ಲ, ಇನ್ನೂ 20 ವರ್ಷ ಶಾಶ್ವತ ಪರಿಹಾರ ಆಗಲಿಲ್ಲ ಸರ್. ಬೋಗಸ್.
ಈ ಹೊರತು ಪಾತೆರ್ನ ಆಧುನಿಕ ಮಾನವ ಹಕ್ಕುಲದ ಸಮಿತಿ ಕರ್ನಾಟಕ ರಾಜ್ಯಾಧ್ಯಕ್ಷರು ದೀಪಕ್ ರಾಜೇಶ್ ಕುಪ್ಪೆಲ್ಲೋ ತಲಪಾಡಿದ ಕಾರವಾರ ಮುಟ್ಟ 20 ವರ್ಷದಿಂದ ಕಲ್ಲೇನ್ ಪಾಡೊಂದೇ ಬೈದರು ಶಾಶ್ವತ ಪರಿಹಾರಂದು ಭರವಸೆ ಕೊರ್ಪೆರೆ ವಿನಃ ಶಾಶ್ವತ ಪರಿಹಾರ ಈತನೆಟ ಆತಿಚಿ ಮುಲ್ಪ ದಿಂಜ ಇಲ್ಲಲು ಉಂಡು ಆಯ್ನಾತ್ ಬೇಗ ಶಾಶ್ವತ ಪರಿಹಾರ ಆವಡೊಂದು ಒತ್ತಾಯಿಸಾಯಿರು. ಸೊ ಇಲ್ಲಿ ನಮ್ಮದು ಕಾರವಾರ ಇಲ್ಲಿಂದ ನಮ್ಮದು ತಲಪಾಡಿಯಿಂದ ಕಾರವಾರ ತನಕ 20 ವರ್ಷಗಳಿಂದ ಬಂಡೆ ಕಲ್ಲುಗಳನ್ನು ಹಾಕ್ತಾ ಇದ್ದಾರೆ. ಶಾಶ್ವತ ಪರಿಹಾರ ಅಂತೂ ಭರವಸೆ ಕೊಡ್ತಾರೆ ವಿನಃ 20 ವರ್ಷದಿಂದ ಯಾವುದೂ ಶಾಶ್ವತ ಪರಿಹಾರ ಇಲ್ಲಿ ಆಗಲ್ಲ. ಬರೀ ನಮ್ಮದು ಅಧಿಕಾರಿಗಳು ADB ಅಧಿಕಾರಿಗಳು ಭ್ರಷ್ಟಾಚಾರದಿಂದ ಕೂಡಿದ್ದಾರೆ. ಆದ ಕಾರಣ ದಯವಿಟ್ಟು ಅವರಿಗೆ ನಾವು ಮನವಿಯನ್ನೆಲ್ಲ ಕೊಟ್ಟಿದ್ದೇವೆ. ನಮ್ಮದು ಎಲ್ಲ ತೊಂದರೆ ತಾಪತ್ರಗಳೆಲ್ಲರಿಗೆ ಹೇಳಿದ್ದೇನೆ. ಈಗ ಪುನಃ ಅಧಿಕಾರಿಗಳು ಬಂದು ಭರವಸೆ ಒಳ್ಳೆ ರೀತಿಯಲ್ಲಿ ಮಾಡ್ತಾರೆ ಅಂದರೆ ಮೇಲಾಧಿಕಾರಿ ನಮ್ಮ ಪ್ರಧಾನ ಕಾರ್ಯದರ್ಶಿ ಬಂದಿದ್ದಾರೆ. ಈವರೆಗೆ 900 ಕೋಟಿ ರೂಪಾಯಿ ಇನ್ವೆಸ್ಟ್ ಆಲ್ರೆಡಿ ಮಾಡಿ ಆಗಿದೆ, ಖರ್ಚು ಮಾಡಿ ಆಗಿದ್ದಾರೆ. ಈವರೆಗೆ ಯಾವುದೂ ಅವರು ಪರಿಹಾರ ನೀಡಲ್ಲ. ತುಂಬ ಮನೆಗಳು ಹೋಗಿವೆ. ಈಗ ಎಲ್ರಿಗೂ ಗೊತ್ತಿದ್ದ ವಿಷಯ, ಸೋಮೇಶ್ವರದಿಂದ ನಮ್ಮದು ಕಾರವಾರದಿಂದ ತಲಪಾಡಿ ಕೇರಳ ಬಾರ್ಡರ್ವರೆಗೆ ತುಂಬ ಮನೆಗಳೆಲ್ಲ ಹೋಗಿವೆ. ಇದಕ್ಕೆ ಸುಮ್ಮನೆ ಇದು ಭ್ರಷ್ಟಾಚಾರದಿಂದ ಕೂಡಿದೆ. ಇದನ್ನಾಗೆ ನಾವು ಹೇಗೆ ಸಹ ಮಾಡಿ ನಮ್ಮದು ಆಧುನಿಕ ಹ್ಯೂಮನ್ ರೈಟ್ಸ್ ಕಮಿಟಿಯಿಂದ ನಾನು ಒತ್ತಾಯ ಮಾಡ್ತಿದ್ದೇನೆ ಅಂತ ಹೇಳಿದರೆ ಎಲ್ಲ ಸರಿ ಮಾಡಬೇಕು. ಈ ಭ್ರಷ್ಟಾಚಾರ ಏನೆಲ್ಲ ಇದ್ದಾರೆ ಇಮಿಡಿಯೇಟ್ ಅವರು ಲೋಕಾಯುಕ್ತಕ್ಕೆ ಇವರು ಇದು ಮಾಡಬೇಕು, ಅವರನ್ನು ಅರೆಸ್ಟ್ ಮಾಡಿಸಬೇಕು. ನಮಗೆ ಸಾರ್ವಜನಿಕ ಪರವಾಗಿ ನಾನು ಕೇಳಿಕೊಳ್ತೇನೆ, ಇದು ಶಾಶ್ವತ ಇದು ಪರಿಹಾರ ನಮಗೆ ನೀಡಬೇಕಂತ. ಪಂಚಾಯತ್ ಸದಸ್ಯರು ಅಶ್ರಫ್ ಕೊಳಂಗೆರೆ ಪಾತೆರೊಂದು ಅಧಿಕಾರಿಗಳ ತಂಕ್ಲನ ಸಮಸ್ಯೆಯನ್ನು ತೆರಿಪಾದ ಶಾಶ್ವತ ಪರಿಹಾರ ಮಲ್ಪನ ವಿಶ್ವಾಸ ಕೊಡ್ತಿರ್ಪಾಂಡ ತೆರಿಪಾಯರು. ವಿಷಯ ಅಂತ ಹೇಳಿದರೆ ಸುಮಾರು 20 ವರ್ಷಗಳ ಹಿಂದೆಯೇ ಹೀಗೆ ಕರೆಕ್ಟಾ ಬರ್ತಾ ಇದೆ, ಕಡಲ್ ಕೊರತೆ ಆಗ್ತಾ ಇದೆ. ಅದಕ್ಕೆ ನಾವು ಹಲವಾರು ಇದರಿಂದ ಪರಿಹಾರ ಕೇಳ್ತೇವೆ, ಬಂದು ಆಗ್ತಾ ಇರ್ತಾರೆ. ಸ್ವಲ್ಪ ಕಲ್ಲು ಇಲ್ಲೆಲ್ಲ ಹಾಕ್ತಾರೆ, ಮತ್ತು ಅದನ್ನು ಕೊಂಡೋಗ್ತಾರೆ. ಇಲ್ಲಿಂದಲೇ ಬೇರೆ ಕೋಟೆಪುರ ಇಲ್ಲಿಗೆಲ್ಲ ಕೊಂಡೋಗ್ತಾ ಇದ್ದಾರೆ. ಈಗ ಕಪಿಲ್ ಮೋಹನ್ ಅಂತೇಳಿ ಒಬ್ಬರು ಪ್ರಧಾನ ಕಾರ್ಯದರ್ಶಿ ಬಂದಿದ್ದರು. ಅವರ ಹತ್ರ ನಾವೆಲ್ಲ ನಮ್ಮ ಸಮಸ್ಯೆ ನಮ್ಮ ಈ ಸಮಸ್ಯೆಯನ್ನೆಲ್ಲ ಅವ್ರ ಹತ್ರ ಹೇಳಿಬಿಟ್ಟು ಏನಾದರೂ ಅವ್ರು ಹೇಳಿದ್ದಾರೆ, ನಮಗೆ ಇಲ್ಲಿ ಶಾಶ್ವತ ಪರಿಹಾರ ಮಾಡ್ತೇವೆ ಅಂತೇಳಿ ಹೇಳಿದ್ದಾರೆ. ನೋಡುವ ವಿಶ್ವಾಸ ಕೊಟ್ಟಿದ್ದಾರೆ. ಇಲ್ಲಿ ಇಷ್ಟರೊಳಗೆ ಕಲ್ಲಾಗ್ತಾ ಇದ್ದರೂ ಯಾವುದೇ ಪ್ರಯೋಜನ ಆಗಲಿಲ್ಲ. ಮುಂದೆ ಬರ್ತಾ ಇದ್ದ ಅಲ್ಲದೆ ಹಿಂದೆ ಹೋಗ್ತಾ ಇಲ್ಲ. ಸುಮಾರು ಒಂದು ಮಳೆಗಾಲಕ್ಕೆ 20 ಮೀಟರ್ನಾಗೆ ಮುಂದೆ ಬರ್ತಾ ಇದೆ ಕಡಲು ಈ ಸೈಡಲ್ಲಿ. ಈಗ ಈ ಕಲ್ಲು ಹಾಕಿದ ಮೇಲೆ ಜಾಸ್ತಿ ಕರಗ್ತಾ ಇದೆ. ಹೇಳಿದರೆ ಅದು ಕಲ್ಲು ಹಾಕಿದ್ದು ಎಡೆ ಬಿಟ್ಟು ಹಾಕಿದ್ದಾರೆ. ಸ್ವಲ್ಪ ಅಲ್ಲಿ ಕರಗಿದಾಗ ಅಲ್ಲಿ ಗುಳಿ ಆಗ್ತದೆ, ಮತ್ತು ಎದುರುಗಡೆನೇ ಬರ್ತಾ ಇದೆ. ಇದಕ್ಕೆ ಏನಾದರೂ ಶಾಶ್ವತ ಪರಿಹಾರ ಆಗಬೇಕಂತೇಳಿ ನಾವು ಇದಕ್ಕೆ ಮುಂಚೆಯೂ ಇಲ್ಲಿ ಹೀಗೆ ಸೇರಿ ನಾವು ಮನವಿ ಮಾಡಿದ್ದೆವು. ಯಾವುದೇ ಪ್ರಯೋಜನ ಆಗಲಿಲ್ಲ. ಈಗ ಇವರು ಬಂದು ನಮಗೆ ಎಲ್ಲ ಪರಿಹಾರ ಶಾಶ್ವತ ಪರಿಹಾರ ಮಾಡ್ತೇನೆ ಅಂತೇಳಿ ನಮಗೆ ಮಾತು ಕೊಟ್ಟಿದ್ದಾರೆ. ನೋಡುವ, ದೇವರ ದಯದಿಂದ ಇದು ಮುಂದೆ ಹೋಗ್ತದೆ ಅಂತೇಳಿ ನಾವು ವಿಶ್ವಾಸದಲ್ಲಿದ್ದೇವೆ. ತಾನು ಇನಿ ಕಾಮಗಾರಿ ವೀಕ್ಷಣೆ ಮಲ್ಪೆರೆ ಬೈದೆ. ಈ ಪೊರ್ತು ಮೂಲು ಶಾಶ್ವತ ತಡೆಗೋಡೆ ಮಲ್ಪೆರೆ ಆಧುನಿಕ ಮಾನವ ಹಕ್ಕುಲದ ಸಮಿತಿ ಕರ್ನಾಟಕದ ವತಿರ್ದು ಮನವಿನ ಕೊಡ್ತಿರ್ಪಂಡದು ಶ್ರೀ ಕಪಿಲ್ ಮೋಹನ್ ತೆರಿಪಾಯರು. ಕೀ ಪ್ರೊಟೆಕ್ಷನ್ ಬೋರ್ಡ್ ಮತ್ತು ನಮ್ಮದು ಕೋಸ್ಟಲ್ ಡೆವಲಪ್ಮೆಂಟ್ ಮಾಡಬೇಕು. ಅದಕ್ಕೆ ಪೋರ್ಟ್ಸ್ ಇಲಾಖೆಯಲ್ಲಿ ಹಾರ್ಬರ್ ಡೆವಲಪ್ಮೆಂಟ್ ಇದೆ, ಮತ್ತು ವಾಣಿಜ್ಯಕ್ಕಾಗಿ ಮತ್ತು ಟೂರಿಸಮ್ಗಾಗಿ. ಸೊ ಅದರ ಮಧ್ಯದಲ್ಲಿ ಇಡೀ ನಮ್ಮ ಕೋಸ್ಟ್ದು ಕರಾವಳಿ ಕ್ಷೇತ್ರದ್ದು ಅಭಿವೃದ್ಧಿಗೆ ವಿಸಿಟ್ ಇತ್ತು. ಅದರೊಳಗೆ ಒಂದು ಭಾಗ ಇತ್ತು ADBದು ನಮ್ಮ ವರ್ಕ್ಸ್ ನೋಡಿ. ಸೊ ಮುಂದಿನ ಕಾಲದಲ್ಲಿ ನಾವು ಒಂದು ನಮ್ಮ ಕರಾವಳಿ ಲ್ಯಾಂಡ್ ಇದೆ 300 ಕಿಲೋಮೀಟರ್ಸು, ಅದಕ್ಕೊಂದು ಸಮಗ್ರ ಅಭಿವೃದ್ಧಿ ಯೋಜನೆ ತಯಾರು ಮಾಡ್ತಾ ಇದ್ದೀವಿ. ಆ ಹಂತದಲ್ಲಿ ಈ ಕಡೆ ಬಂದಿದ್ದು ಮತ್ತು ಅದು ಇಲ್ಲಿಂದ ಕಾರವಾರ ತನಕ ಇದೆ. ವಿಮಾನ ನಿಲ್ದಾಣ ನಾವು ಘೋಷಣೆ ಮಾಡಿದ್ದೀವಿ ಮೂಲಭೂತ ಸೌಕರ್ಯ ಇಲಾಖೆ. ಒಂದು ವಿಮಾನ ನಿಲ್ದಾಣ ಈಗಾಗಲೇ ಇದೆ ಮಂಗಳೂರಲ್ಲಿ, ನೆಕ್ಸ್ಟ್ ಕರಾವಳಿ ಕ್ಷೇತ್ರದಲ್ಲಿ ಕಾರವಾರನಲ್ಲಿ. ಸೊ ಕಾರವಾರದಿಂದ ಮಂಗಳೂರು ತನಕ ಏನು ಇಡೀ ಕರಾವಳಿ ಇದೆ 300 ಕಿಲೋಮೀಟರ್ದು, ಅದಕ್ಕೆ ಸಮಗ್ರ ಅಭಿವೃದ್ಧಿ ನಾವು ಮಾಡ್ತಾಯಿದ್ದೀವಿ. ಅದರ ಒಳಗೆ ಒಂದು ADB ಪ್ರಾಜೆಕ್ಟ್ ಕೂಡ ಇದೆ, ಅದು ಮುಕ್ತಾಯ ಆಗ್ತದೆ ಈಗ. ಸೊ ಅದನ್ನು ನೋಡಲಿಕ್ಕೆ ಬಂದಿದೆ. ಇಲ್ಲಿ ಜನ ಶಾಶ್ವತ ಪರಿಹಾರಕ್ಕಾಗಿ ಆಗ್ರಹಿಸ್ತಾ ಇದ್ದಾರೆ ಸರ್, ಅವರಿಗೆ ಏನಾದರೂ ಭರವಸೆ ಸಿಕ್ಕಿದೆಯಾ? ಈ ಶಾಶ್ವತ ಪರಿಹಾರ ಇದು ಕಡಲ್ ಕೊರತೆಗೆ ಅದು ಭಾಳ ಹಿಂದಿನ ದಿವಸ ನಡ್ತಿದೆ. ಕೆಲವು ಕಡೆ ನಾವು ಕ್ರಮ ತಗೊಂಡಿದ್ದೀವಿ. ಇಲ್ಲಿ ಕೂಡ ಒಂದು ಶಾಶ್ವತ ಪರಿಹಾರಕ್ಕೆ ಯೋಜನೆ ತಯಾರು ಮಾಡಬೇಕಾಗಿದೆ. ಯಾಕೆಂದರೆ ಅದರಲ್ಲಿ ತಾಂತ್ರಿಕ ಇನ್ಪುಟ್ ಸ್ವಲ್ಪ ಜಾಸ್ತಿ ಬೇಕಾಗಿದೆ. ಯಾಕೆಂದರೆ ಈ ಬರೀ ನಾವು ಇಲ್ಲಿ ಕೆಲಸ ಇನ್ನು ಮಾಡಿದ್ದು ಇದು ಬ್ಯಾಂಡೇಜ್ ಪ್ರಕಾರ ಇದೆ. ಸೊ ಅದಕ್ಕಿಂತ ಒಳ್ಳೆ ಕೆಲಸ ಮಾಡಬೇಕು. ಸೊ ನಾವು ಅದಕ್ಕೆ ಒಂದು ತಾಂತ್ರಿಕ ರೀತಿಯಿಂದ ಅದಕ್ಕೆ ಕೂಡ ರೂಪರೇಖೆ ತಯಾರು ಮಾಡ್ತೀವಿ. ಇಲಾಖೆದ ಯೋಜನಾ ನಿರ್ದೇಶಕರು ಶ್ರೀ ಗೋಪಾಲ್ ನಾಯಕ್, ADB ಕಾಮಗಾರದ ನಿರ್ದೇಶಕರು ಮೊಹಮ್ಮದ್ ಹನೀಫ್ ಈ ಪೊರ್ತೋಟುಗೇತರು. ಆಧುನಿಕ ಮಾನವ ಹಕ್ಕುಲದ ಸಮಿತಿ ಜಿಲ್ಲಾಧ್ಯಕ್ಷರು ಶಬೀರ್ ಉಳ್ಳಾಲ್,
ಯೂತ್ ಅಧ್ಯಕ್ಷರು ಶಬೀರ್ ತಲಪಾಡಿ, ಕುಡ್ಲ ವಿಧಾನಸಭಾ ಕ್ಷೇತ್ರ ವೆಲ್ಫೇರ್ ಪಾರ್ಟಿದ ಅಧ್ಯಕ್ಷರು ಹನೀಫ್ ಇಸ್ಮಾಯಿಲ್ ಪೊನ್ನಾಣಿ ಮುತಾಲ್ಗೆಡಿದ್ದರು.